ಪುತ್ತೂರಿನ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಈಜುಕೊಳದಲ್ಲಿ 4 ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ಶಾರ್ಟ್ ಕೋರ್ಸ್ ಈಜು ಚಾಂಪಿಯನ್ಶಿಪ್ ಸಮಾರೋಪ ಕಂಡಿತು. ಸ್ಪರ್ಧೆಯಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ ಬೆಂಗಳೂರು ವಿನ್ನರ್ ಆದರೆ ಬಸವನಗುಡಿ ಅಕ್ವಾಟಿಕ್ ಕ್ಲಬ್ ಬೆಂಗಳೂರು ರನ್ನರ್ಸ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಬಸವನಗುಡಿ ಅಕ್ವಾಟಿಕ್ ಕ್ಲಬ್ ವಿನ್ನರ್ ಆಯಿತು. ಇನ್ನು ಬಿಎಸ್ಆರ್ಸಿ ಬೆಂಗಳೂರು ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಆಶ್ರಯದಲ್ಲಿ ಪುತ್ತೂರು ಅಕ್ವಾಟಿಕ್ ಕ್ಲಬ್ನ ಸಹಯೋಗದಲ್ಲಿ ಪುತ್ತೂರಿನ ಡಾಕ್ಟರ್ ಶಿವರಾಮ ಕಾರಂತ ಬಾಲವನದ ಈಜುಕೊಳದಲ್ಲಿ 4 ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ಶಾರ್ಟ್ ಕೋರ್ಸ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ ಬೆಂಗಳೂರು ವಿನ್ನರ್ಸ್, ಬಸವನಗುಡಿ ಅಕ್ವಾಟಿಕ್ ಕ್ಲಬ್ ಬೆಂಗಳೂರು ರನ್ನರ್ಸ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಬಸವನಗುಡಿ ಅಕ್ವಾಟಿಕ್ ಕ್ಲಬ್ ವಿನ್ನರ್ಸ್ ಹಾಗೂ ಬಿಎಸ್ಆರ್ಸಿ ಬೆಂಗಳೂರು ರನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. 4ನೇ ದಿನವಾದ ಭಾನುವಾರ ಬುಟ್ಟು 2 ಕೂಟ ದಾಖಲೆ ನಿರ್ಮಾಣಗೊಂಡಿದ್ದು, ಹುಡುಗರ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ನ ವಿದಿತ್ ಎಸ್ ಶಂಕರ್ 34.23 ಸೆಕೆಂಡ್ನಲ್ಲಿ ಗುರಿ ತಲುಪಿದ್ರು. ಹುಡುಗಿಯರ 100 ಮೀಟರ್ ಬಟರ್ಫ್ಲೈನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ನ ನೀನಾ ವೆಂಕಟೇಶ್ 1 ನಿಮಿಷ 5.3 ಸೆಕೆಂಡ್ನಲ್ಲಿ ಗುರಿ ತಲುಪಿ ಕೂಟ ದಾಖಲೆಯನ್ನ ಮಾಡಿದ್ರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕೃಷ್ಣಮೂರ್ತಿ ವಾರಣಾಸಿ, ಸಹಜ್ ರೈ, ಅಧ್ಯಕ್ಷೆ ಪ್ರತಿಮಾ ಹೆಗ್ಡೆ, ಆನಂದ್ ದೇಸಾಯಿ, ಡಾಕ್ಟರ್ ಹರಿಕೃಷ್ಣ ಪಾಣಾಚೆ, ನಾಗರಾಜ್, ಸುಂದರೇಶ್, ರಾಜೇಶ್ ಹೆಗ್ಡೆ ಬಹುಮಾನ ವಿತರಿಸಿದ್ರು. ಪುತ್ತೂರು ಅಕ್ವಾಟಿಕ್ ಕ್ಲಬ್ನ ಭಾರತ ವಾರಣಾಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 10 ಪೋಸ್ಟ್ 7 ಪುತ್ತೂರು.